ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾನು ರೀಸೆಂಟಾಗಿ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ನ ಮಾಡಿದ್ದೆ. ಲೈಕ್ ನನ್ನ ಹತ್ರ ಇರುವಂತಹ ಹೇರ್ ಆಕ್ಸರೀಸ್ದು ಕಲೆಕ್ಷನ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ. ಅದರಲ್ಲಿ ಅರೌಂಡ್ 92% ಜನರಷ್ಟು ಎಸ್ ಅಂತ ತಿಳಿಸಿದ್ದೀರಾ. ಸೊ ಹಾಗಾಗಿ ನನ್ನ ಹತ್ರ ಇರುವಂತಹ ಹೇರ್ ಆಕ್ಸರೀಸ್ ಕಲೆಕ್ಷನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಎಸ್ಪೆಷಲಿ ಏರ್ ಆಕ್ಸೆಸರೀಸ್ನ ಹಾಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಹೆಡ್ ಬ್ಯಾಂಡ್ಸ್ಗಳು, ಕ್ಯೂಟ್ ಹೇರ್ ಕ್ಲಿಪ್ಸ್ಗಳು ಮತ್ತು ಸ್ಕ್ರಂಚೀಸ್ಗಳು, ಸೊ ಈ ಥರದನ್ನೆಲ್ಲ ವೇರ್ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ. ನನ್ನ ಹತ್ರನೂ ಅಷ್ಟೇ ಒಂದು ಬಂಚ್ ಆಫ್ ಕಲೆಕ್ಷನ್ಸ್ ಇದೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹತ್ರ ಕೆಲವೊಂದಷ್ಟು ಹೆಡ್ ಬ್ಯಾಂಡ್ಸ್ಗಳು, ಹೇರ್ ಕ್ಲಿಪ್ಸ್ಗಳು, ಸ್ಕ್ರಂಚೀಸ್ಗಳೆಲ್ಲ ಇದೆ. ಸೊ ಫಸ್ಟ್ ಹೆಡ್ ಬ್ಯಾಂಡ್ಸ್ನ ನೋಡೋಣ. ಸೊ ಹೆಡ್ ಬ್ಯಾಂಡ್ಸಲ್ಲಿ ಫಸ್ಟ್ ಅಂತಂದರೆ ಈ ಒಂದು ಕ್ಯೂಟ್ ಆಗಿರುವಂತಹ ಹೇರ್ ಬ್ಯಾಂಡ್ಸ್ಗಳು. ಸೊ ಈ ಒಂದು ಹೆಡ್ ಬ್ಯಾಂಡ್ಸಲ್ಲಿ ನಮಗೆ ಈ ಥರ ಬೋ ಡೀಟೇಲಿಂಗ್ ಥರ ಇದೆ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ನೀವು ಡ್ರೆಸ್ಸಸ್ ಹಾಕಿದಾಗ ಅಥವಾ ನಿಮ್ಮ ಜೀನ್ಸ್ ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಹೆಡ್ ಬ್ಯಾಂಡ್ಸ್. ನನ್ನ ಹತ್ರ 3 ಕಲರ್ಸ್ ಇದೆ. ಒಂದು ಬಂದು ಪಿಂಕ್ ಕಲರ್, ಬ್ಲ್ಯಾಕ್ ಮತ್ತು ರೆಡ್. ಸೊ ನಾನು ತೋರಿಸುವಂತಹ ಏನು ಆಕ್ಸರೀಸ್ನ ತೋರಿಸ್ತೀನಿ, ನನಗೇನಾದರೂ ಲಿಂಕ್ ಸಿಕ್ಕಿದ್ರೆ ನಾನು ಡೆಫಿನೆಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದ್ಸಲ. ಸೊ ಅದಾಯಿತು ನನ್ನ ಫಸ್ಟ್. ಸೊ ನೆಕ್ಸ್ಟ್ ಬಂದು ಲೈಕ್ ಬೇಸಿಕ್ ಹೇರ್ ಬ್ಯಾಂಡ್ಸ್ಗಳು. ಸೊ ಈ ರೀತಿಯಾದಂಥ ಬೇಸಿಕ್ ಹೆಡ್ ಬ್ಯಾಂಡ್ಸ್ಗಳು ಲೈಕ್ ಪ್ಲೇನ್ ಬ್ಲ್ಯಾಕ್ ಬಂದು ಇಲ್ಲಿ ವೈಟ್ ಕ್ರಿಸ್ಟಲ್ ಡೀಟೇಲ್ಸ್ ಇರುವಂಥದ್ದು. ಸೊ ಇದು ಒಂದು. ನೆಕ್ಸ್ಟು ನಾರ್ಮಲ್ ಗ್ರೀನ್ ಕಲರ್. ಆಮೇಲೆ ಇದು ಈ ಥರ ಪರ್ಲ್ ಡೀಟೇಲಿಂಗ್ ಇರೋದು. ಲೈಕ್ ಇದನ್ನ ವೇರ್ ಮಾಡಿದ್ರೆ ನಿಮಗೆ ಹಿಂಗೆ ಜಿಗ್ಜ್ಯಾಗ್ ಥರ ಬರುತ್ತಲ್ಲ, ಆ ಥರದ್ದು ಇದು. ಸೊ ಇದು ನನ್ನ ನೆಕ್ಸ್ಟ್. ಇದು ಒಂದು ಬೇಸಿಕ್ಕೆ ಲೈಕ್ ಪ್ಲೇನ್ ಗೋಲ್ಡ್ ಬಂದು ಕ್ರಿಸ್ಟಲ್ ಡೀಟೇಲ್ಸ್ ಇರುವಂಥದ್ದು. ಸೊ ಇದಿಷ್ಟು ಲೈಕ್ ಬೇಸಿಕ್ ಹೇರ್ ಬ್ಯಾಂಡ್ಸ್ಗಳು. ಲೈಕ್ ನಾನು ಯೂಶ್ವಲಿ ಈ ಥರದ್ದೆಲ್ಲ ಲೈಕ್ ನನ್ನ ಅನಾರ್ಕಲೀಸು, ಕುರ್ತಾ ಎಲ್ಲ ವೇರ್ ಮಾಡಿದಾಗ ಹೇರ್ ಏನಾರ ಬಿಟ್ಟರೆ ಈ ಥರದ ಹೇರ್ ಬ್ಯಾಂಡ್ಸನ್ನ ನಾನು ಪ್ರಿಫರ್ ಮಾಡ್ತೀನಿ. ಸಿಂಪಲ್ ಆಗು ಕಾಣುತ್ತೆ, ಕ್ಯೂಟಾಗೂ ಕಾಣುತ್ತೆ ಅಂತ. ಸೊ ನೆಕ್ಸ್ಟ್ ಹೆಡ್ ಬ್ಯಾಂಡ್ ಬಂದು ಇದು ನೋಡ್ಬೋದು, ತುಂಬ ಕ್ಯೂಟಾಗಿದೆ. ಇಲ್ಲಿ ಲೈಕ್ ಒಂಥರ ಪರ್ಲ್ ಡೀಟೇಲಿಂಗ್ ಥರ ಇದೆ. ಈ ಒಂದು ಹೆಡ್ ಬ್ಯಾಂಡ್ ನಾನು ಎಂತಕ್ಕೆ ತೊಗೊಂಡಿದ್ದು ಅಂದರೆ ಲೈಕ್ ನಾನು DIY ವೀಡಿಯೋಸು ಅದೆಲ್ಲ ಮಾಡ್ತಿರ್ತೀನಿ. ಫೇಸ್ ಪ್ಯಾಕ್ ಹಚ್ಕೊಂಡಾಗ ಈ ಒಂದು ಹೆಡ್ ಬ್ಯಾಂಡ್ನ ಹಾಕ್ಕೊಂಡ್ರೆ ತುಂಬ ಗ್ರಿಪ್ಪಾಗೆ ಕೂರುತ್ತೆ, ಯಾವುದೇ ಒಂದು ಕೂದಲು ಮುಂದೆ ಬರಲ್ಲ. ಸೊ ಹಾಗಾಗಿ ಈ ಒಂದು ಹೆಡ್ ಬ್ಯಾಂಡ್ನ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಬಂದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಲೈಕ್ ಇದನ್ನ ಒಂದ್ಸಲಿನೂ ವೇರ್ ಮಾಡಿಲ್ಲ ನಾನು. ಲೈಕ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಲೈಕ್ ಮಿನಿ ಮೌಸ್ದು ಇಯರ್ಸ್ ಎಲ್ಲ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಲೈಕ್ ಹೋಪ್ಫುಲಿ ವೀಡಿಯೋಸ್ ಯಾವ್ದಾರ ಒಂದು ವೀಡಿಯೋದಲ್ಲಿ ಡೆಫಿನೆಟಾಗಿ ಇದನ್ನು ವೇರ್ ಮಾಡ್ತೀನಿ ಒಂದ್ಸಲ. ಸೊ ನೆಕ್ಸ್ಟ್ ಬಂದು ಈ ಥರದ್ದೊಂದಿದೆ, ಟಿಯಾರ ಥರ. ಸೊ ಜಸ್ಟ್ ಹಿಂಗೆ ಹಾಕೊಳ್ಳೋದು ಟಿಯಾರ ಥರ. ಸೊ ಇದು ಒಂದಿದೆ, ಇದು ಚೆನ್ನಾಗಿದೆ ಕ್ಯೂಟಾಗೆ. ಸೊ ನೆಕ್ಸ್ಟ್ ಬಂದು ಈ ಥರ ಇರುವಂತಹ ಹೆಡ್ ಬ್ಯಾಂಡ್ಸ್ಗಳು. ಸೊ ಇದರಲ್ಲಿ ಲೈಕ್ ನಮಗೆ ಫ್ಲವರ್ ಡೀಟೇಲ್ಸ್ ಇದೆ. ಪ್ಲೇನ್ ಬಂದು 2 ಫ್ಲವರ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಲೈಕ್ ತುಂಬ ಚೆನ್ನಾಗೇ ಕಾಣುತ್ತೆ. ನನ್ನ ಹತ್ರ ರೆಡ್ ಒಂದಿದೆ, ವೈಟ್ ಒಂದಿದೆ. ವೈಟ್ ಆಬ್ವಿಯಸ್ಲಿ ಲೈಕ್ ಎಲ್ಲ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ. ಇನ್ನು ರೆಡ್ ಬಂದು ಲೈಕ್ ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಪೀಪಲ್ಗೆ ಫೇವ್ರೆಟ್ ಕಲರ್ ಆಗಿರುತ್ತೆ ರೆಡ್. ಸೊ ಇದು ನನ್ನ ನೆಕ್ಸ್ಟ್ ಹೇರ್ ಬ್ಯಾಂಡ್. ಸೊ ನೆಕ್ಸ್ಟ್ ಹೆಡ್ ಬ್ಯಾಂಡ್ ಬಂದು ಇದು ಲೈಕ್ ಇದು ತುಂಬ ಕ್ಯೂಟಾಗಿದೆ. ಇದು ಆ್ಯಕ್ಚುಲಿ ನನ್ನ ತಂಗಿದು. ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ತೊಗೊಂಡಿದ್ದು, ಬಟ್ ಅಷ್ಟೊಂದು ಯೂಸ್ ಮಾಡಿಲ್ಲ. ಬಟ್ ಈ ಥರದ ಹೆಡ್ ಬ್ಯಾಂಡ್ಸ್ ಎಲ್ಲ ಲೈಕ್ ಬರೀ ಚಿಕ್ಕ ಮಕ್ಕಳು, ಯಾಕೆ ದೊಡ್ಡವ್ರು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಲೈಕ್ ನೋಡ್ಬೋದು ತುಂಬ ಕ್ಯೂಟಾಗಿ ಕಾಣ್ತಿದೆ. ಪ್ಲಸ್ ನಾನು ಹಾಕಿರೋಂಥ ಔಟ್ಫಿಟ್ಗೂ ಇದು ಮ್ಯಾಚ್ ಆಗ್ತಿದೆ ಅಲ್ವಾ. ಸೊ ಯು ಕ್ಯಾನ್ ಆಲ್ಸೋ ವೇರ್ ಈ ಥರದೊಂದು ಹೆಡ್ ಬ್ಯಾಂಡ್ಸ್ಗಳು, ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದು ಸೊ ಇದು ತುಂಬ ಡೆಲಿಕೇಟಾಗಿ ಓಪನ್ ಮಾಡಬೇಕು. ಸೊ ಪ್ಲೇನ್ ಬ್ಲ್ಯಾಕ್ ಹೆಡ್ ಬ್ಯಾಂಡ್ ಬಂದು ಫೆದರ್ ಡೀಟೇಲಿಂಗ್ ಇರುವಂಥದ್ದು. ಸೊ ಇದನ್ನು ಲೈಕ್ ನೀವು ವೇರ್ ಮಾಡಿದ್ರೆ ಏನಪ್ಪ ಅಂತಂದರೆ ನಿಮಗೆ ಏರಲ್ಲಿ ಏನೋ ಒಂಥರ ಎಕ್ಸ್ಟೆನ್ಷನ್ ಥರ ಹಾಕಿಸ್ಕೊಂಡಿದ್ದೀವಿ ಅಂತ ಫೀಲ್ ಆಗುತ್ತೆ. ಲೈಕ್ ನೋಡ್ಬೋದು, ನೋಡಿ ಇಲ್ಲಿ ಲೈಕ್ ನಿಮ್ಮ ಕೂದಲು ಜೊತೆನೇ ಅದು ಮಿಕ್ಸಪ್ ಆಗೋಯ್ತು. ಸೊ
ಇದು ಲೈಕ್ ನೀವು ಎಲ್ಲಾರ ಹೊರಗಡೆ ಟ್ರಿಪ್ಸ್ಗೆ ಹೋದಾಗ ಅಥವಾ ಬೀಚ್ ವೆಕೇಷನ್ಸ್ಗೆಲ್ಲ ಹೋದಾಗ ತುಂಬ ಒಂಥರ ಕ್ಯೂಟಾಗಿ ಕಾಣುತ್ತೆ. ನಿಮ್ಮ ಡ್ರೆಸ್ಸಸ್ಗಳಿಗೆ ಅಥವಾ ನಿಮ್ಮ ವೆಸ್ಟರ್ನ್ ವೇರ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಒಂದು ಹೆಡ್ ಬ್ಯಾಂಡ್ನ ತೊಗೊಂಡಿದ್ದು. ಸೊ ಇದಿಷ್ಟು ನೆಕ್ಸ್ಟ್ ಹೆಡ್ ಬ್ಯಾಂಡ್ಸ್ಗಳು ಬಂದು ಅಮೆಝಾನಿಂದ ತರಿಸಿದ್ದು. ಒಂದು ಬಂಚ್ ಆಫ್ ಹೆಡ್ ಬ್ಯಾಂಡ್ಸ್ನ ತರಿಸಿದ್ದು. ಸೊ ಡಿಫ್ರೆಂಟ್ ಕಲರ್ಸ್ ಮತ್ತು ನಾಟೆಡ್ ಹೆಡ್ ಬ್ಯಾಂಡ್ಸ್ ಅಂತ ಕರೀತಾರೆ ಇದಕ್ಕೆ. ನಾಟೆಡ್ ಹೆಡ್ ಬ್ಯಾಂಡ್ಸ್ ಈಗ ಟ್ರೆಂಡಲ್ಲೂ ಸಹ ಇದೆ. ಸೊ ನನಗೆ ಇದು ಒಂಥರ ಸ್ಟೀಲ್ ಡೀಲಲ್ಲಿ ಸಿಕ್ತು. ನನಗೆ ಇದು ಅರೌಂಡ್ 12 ಹೆಡ್ ಬ್ಯಾಂಡ್ಸ್ಗೆ ಅರೌಂಡ್ 300 rupees ಆಯಿತು. ಡಿಫ್ರೆಂಟ್ ಕಲರ್ಸ್. ಇದು ಒಂದು ಲೈಕ್ ಈಗ ರೀಸೆಂಟಾಗಿ ಹಾಕಿದ್ನಲ್ಲ ನಾನು. ಸೊ ಇದು ಒಂದು ಬ್ಲೂ ಕಲರ್, ಆಮೇಲೆ ಪ್ರಿಟಿ ಯೆಲ್ಲೋ ಕಲರ್, ಸ್ಟಾರ್ ಡೀಟೇಲ್ಸ್ ಎಲ್ಲ ಇರೋದು, ಪೋಲ್ಕಾ ಡಾಟ್ಸ್ ಇರೋದು, ಬ್ಲೂ ಕಲರ್, ರೆಡ್, ಬ್ಲ್ಯಾಕ್. ಸೊ ಈ ಥರದ್ದು ತುಂಬ ಚೆನ್ನಾಗಿದೆ. ಲೈಕ್ ನೋಡ್ಬೋದು, ಇದೆಲ್ಲ ಲೈಕ್ ಟ್ರೆಂಡಲ್ಲಿರುವಂಥ ಪ್ರಿಂಟ್ಸ್ಗಳಿದು. ನಿಮ್ಮ ಔಟ್ಫಿಟ್ಗೆ ಒಂದು ಎಕ್ಸ್ಟ್ರಾ ಲುಕ್ನೇ ಕೊಡುತ್ತೆ ಈ ರೀತಿಯಾದ ಹೆಡ್ ಬ್ಯಾಂಡ್ಸ್ನ ನೀವು ವೇರ್ ಮಾಡಿದ್ರೆ. ಯಾಕೆಂದರೆ ಈ ಥರದ್ದು ನಾಟೆಡ್ ಹೆಡ್ ಬ್ಯಾಂಡ್ಸ್ ಈಗ ಟ್ರೆಂಡಲ್ಲೂ ಇರೋದ್ರಿಂದ ನಿಮ್ಮ ಮೋಸ್ಟ್ ಆಫ್ ದಿ ಔಟ್ಫಿಟ್ಸ್ಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಡೆಫಿನೆಟಾಗಿ ಚೆಕ್ ಮಾಡಿ. ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ದ ಬೈ. ತುಂಬ ಗ್ರಿಪ್ಪಾಗೆ ಕೂರುತ್ತೆ ಮತ್ತು ತುಂಬ ಚೆನ್ನಾಗಿದೆ ಇದನ್ನು ಕ್ವಾಲಿಟಿ ವೈಸು ಸಹ. ಸೊ ಇದು ನನ್ನ ನೆಕ್ಸ್ಟ್ ಪರ್ಚೇಸ್, ರೀಸೆಂಟ್ ಪರ್ಚೇಸ್ ಅಂತಲೇ ಹೇಳ್ಬೋದು ಇದು. ಸೊ ಇದಿಷ್ಟಿದೆ. ಸೊ ನೆಕ್ಸ್ಟ್ ಬಂದು ಕ್ಲಿಪ್ಸ್ಗಳನ್ನ ನೋಡೋಣ, ಹೇರ್ ಕ್ಲಿಪ್ಸ್ಗಳು. ಸೊ ಫಸ್ಟ್ ಹೇರ್ ಕ್ಲಿಪ್ ಅಂತ ಅಂದರೆ ಸೊ ಈ ಥರದ್ದು ಲೈಕ್ ನೋಡ್ಬೋದು, ಬ್ಲ್ಯಾಕ್ ಮೇಲೆ ಸಣ್ಣ ಸಣ್ಣದಾಗಿ ರೋಸ್ ಇದೆ. ಇದರಲ್ಲಿ ರೋಸ್ ಡೀಟೇಲಿಂಗು 3 ಕಲರ್ಸಲ್ಲಿದೆ, ಆರೆಂಜ್, ವೈಟ್ ಆ್ಯಂಡ್ ಪಿಂಕ್. ಲೈಕ್ ಇದು ನಂದು ಒನ್ ಆಫ್ ದ ಔಟ್ಫಿಟ್ಸ್ಗೆ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದು ಆರೆಂಜ್ ಕಲರ್. ಸೊ ಇದು ಸೆಟ್ಟಲ್ಲಿ ಬಂದಿದ್ದು. ಸೊ ತುಂಬ ಪ್ರಿಟಿಯಾಗಿದೆ, ಕ್ಯೂಟ್ ಆಗಿದೆ. ಸೊ ಈ ಥರದೊಂದು ಕ್ಲಿಪ್ಸ್ನ ಲೈಕ್ ನಾನು ಮೆಜಾರಿಟಿ ಕೂದಲು ಬಿಡೋದ್ರಿಂದ ಲೈಕ್ ಸೈಡ್ ಪಾರ್ಟ್ ಮಾಡಿ ಇಲ್ಲಿ ಹಾಕೊಳ್ಳೋದು ಅಥವಾ ಸೆಂಟರ್ ಪಾರ್ಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಹೇರ್ ಕ್ಲಿಪ್ಸ್ಗಳು. ಸೊ ನೆಕ್ಸ್ಟ್ ಬಂದು ಫೆದರ್ ಇರುವಂತಹ ಹೇರ್ ಕ್ಲಿಪ್ಸ್ಗಳು. ಸೊ ಇದರಲ್ಲಿ ನನ್ನ ಹತ್ರ 3 ಕಲರ್ ಇದೆ. ಒಂದು ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್. ಸೊ ವೈಟ್ ಅಲ್ವಾ, ಸ್ವಲ್ಪ ನೀಟಾಗಿ ಕವರ್ಗೆ ಹಾಕಿ ಮಡಗಿದ್ದೀನಿ, ಇಲ್ಲಾಂದರೆ ಕೊಳೆ ಆಗುತ್ತೆ ಅಂತ. ಸೊ ವೈಟ್ ಕಲರ್. ಸೊ ಇದನ್ನು ಅಷ್ಟೇ ಲೈಕ್ ನೀವು ಸಿಂಗಲ್ ಆಗಿ ವೇರ್ ಮಾಡ್ಬೋದು. ಈ ರೀತಿ ಸಿಂಗಲ್ ಆಗಿ ಜಸ್ಟ್ ಈ ಥರ ವೇರ್ ಮಾಡ್ಬೋದು. ಇಲ್ಲಾಂದರೆ ಲೈಕ್ ಕೂದಲನ್ನೆಲ್ಲ ಹಿಂಗೆ ತೊಗೊಂಡು ಹಿಂದೆಗಡೆ ಪಿನ್ ಮಾಡೋದ್ರಿಂದ ಕ್ಯೂಟಾಗಿ ಕಾಣುತ್ತೆ. ಸೊ ಇವನ್ ಈ ಥರದ್ದು ಒಂದೇ ಸಿಂಗಲ್ ಥರ ಹಾಕೋಬೋದು ಹೇರ್ ಸ್ಟೈಲ್, ಅಥವಾ ಮೆಸ್ಸಿ ಬನ್ ಥರ ಮಾಡಿಕೊಂಡು ಹಾಕೊಂಡ್ರೂ ಚೆನ್ನಾಗೇ ಕಾಣುತ್ತೆ ಈ ಒಂದು ಹೇರ್ ಕ್ಲಿಪ್ಸ್ಗಳು. ಸೊ ಅದರಲ್ಲಿ ನನಗೆ 3 ಕಲರ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ಅಗೇನ್ ಇಟ್ಸ್ ಅ ರೆಡ್ ಕಲರ್. ಸೊ ಇದು ಅಷ್ಟೇ ಲೈಕ್ ಇದೊಂಥರ ಲೈಕ್ ಚಿಕ್ಕ ಮಕ್ಳು ಹಾಕೊತಾರಲ್ಲ ಆ ಥರದ್ದೇ ಇದು, ಬಟ್ ನನಗಿಷ್ಟ ಹಾಕೊಳ್ಳೋಕ್ಕೆ. ಸೊ ಹಾಗಾಗಿ ನೋಡ್ಬೋದು ಕ್ಯೂಟ್ ಆಗಿದೆ ರೆಡ್ ಕಲರ್. ಲೈಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದು ಅಷ್ಟೇ ಲೈಕ್ ಚಿಕ್ಕ ಮಕ್ಳು ಹಾಕೊತಾರಲ್ಲ ಆ ಥರ ಕ್ಲಿಪ್ಸ್ಗಳು. ಸೊ ನೆಕ್ಸ್ಟ್ ಹೇರ್ ಕ್ಲಿಪ್ಸ್ಗಳು ಬಂದರೆ ಸಿಂಪಲ್ ಆಗಿರುವಂಥ ಲೈಕ್ ನಾರ್ಮಲ್ ಈ ಥರ ಪಿನ್ಸ್ ಮೇಲೇ ಈ ಥರ ಕ್ರಿಸ್ಟಲ್ ಡೀಟೇಲ್ಸ್ ಬರುತ್ತಲ್ಲ, ಸೊ ಆ ಥರ ಕ್ರಿಸ್ಟಲ್ ಡೀಟೇಲ್ಸ್ ಇರುವಂತಹ ಏರ್ ಕ್ಲಿಪ್ಸ್ಗಳು. ಸೊ ಬ್ಲ್ಯಾಕಲ್ಲಿದೆ, ಗೋಲ್ಡ್ ಕಲರಲ್ಲಿದೆ, ಅದೇ ಥರ ಗೋಲ್ಡ್ ಕಲರಲ್ಲಿ. ಆಮೇಲೆ ಇದು ಬಂದು ಲೈಕ್ ಹಾಲೋಗ್ರಾಫಿಕ್ ಡೀಟೇಲ್ಸ್ ಇರುವಂಥ ಹೇರ್ ಕ್ಲಿಪ್ ಇದು ಅಷ್ಟೇ ತುಂಬ ಟ್ರೆಂಡಲ್ಲಿದೆ, ಪ್ಲಸ್ ತುಂಬ ಚೆನ್ನಾಗೂ ಕಾಣುತ್ತೆ ಈ ಒಂದು ಕ್ಲಿಪ್. ನೆಕ್ಸ್ಟ್ ಬಂದು ಲೈಕ್ ಪರ್ಲ್ ಡೀಟೇಲ್ ಇರುವಂಥದ್ದು ಈ ಒಂದು ಕ್ಲಿಪ್. ಸುಮ್ಮನೆ ಲೈಕ್ ಈ ಥರ ನೀವು ಹಿಂಗೆ ಹಾಕೊಂಡ್ರೂ ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದರೆ ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳೋಕ್ಕಾಗ್ತದೆ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ಕ್ರಂಚೀಸ್ಗಳು. ಲೈಕ್ ಇದ್ರದ್ದು ಒಂದು ಹಾಲ್ ಕಲೆಕ್ಷನ್ ಮಾಡಿದ್ದೀನಿ. ಆಮೇಲೆ ಸ್ಕ್ರಂಚೀಸ್ನ ಯಾವ ರೀತಿ ನಾನು ಸ್ಟೈಲ್ ಮಾಡ್ತೀನಿ ಅನ್ನೋದು ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾರ ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಈ ಸ್ಕ್ರಂಚೀಸ್ ಎಲ್ಲ ಬ್ರ್ಯಾಂಡ್ ಬಂದು ಮ್ಯಾಕ್ಸ್ ಅಂಡ್ ಕೋ ಅನ್ನೋ ಬ್ರ್ಯಾಂಡ್ದು. ಸೊ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಲೈಕ್ ನೀವು ಬರೀ ಇದನ್ನ ಹೇರ್ ಆಕ್ಸೆಸರೀಸ್ ಅಂತಲ್ಲ, ಲೈಕ್ ಜಸ್ಟ್ ನಿಮ್ಮ
ಕೈಗೂ ಸಹ ಹಿಂಗೆ ಹಾಕ್ಕೊಂಡು ಹೋಗ್ಬೋದು, ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ, ಪ್ಲಸ್ ಕ್ಯೂಟ್ ಆಗು ಕಾಣುತ್ತೆ. ಸೊ ಅದರಲ್ಲಿ ನನ್ನ ಹತ್ರ ಬಂಚ್ ಆಫ್ ಕಲರ್ಸ್ ಇದೆ, ಪಿಂಕ್, ವೈಟ್, ಬ್ಲ್ಯಾಕ್, ರೆಡ್. ಸೊ ಈ ಥರ ಬಂಚ್ ಆಫ್ ಕಲೆಕ್ಷನ್ಸ್ ಇದೆ. ಸೊ ಇದ್ರದ್ದು ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಮೇಲೆ ಈ ಒಂದು ಸ್ಕ್ರಂಚೀಸ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಹತ್ರ ಕೂಪಾನ್ ಕೋಡ್ ಇದೆ, SHREE20, ದಟ್ ಈಸ್ SRI20. ಸೊ ಈ ಒಂದು ಕೂಪಾನ್ ಕೋಡ್ನ ನೀವು ಹಾಕಿ ಪರ್ಚೇಸ್ ಮಾಡಿದ್ರೆ ಮ್ಯಾಕ್ಸ್ ಆ್ಯಂಡ್ ಕೋನಲ್ಲಿ ನಿಮಗೆ 20% ಡಿಸ್ಕೌಂಟ್ ಸಹ ಸಿಗುತ್ತೆ. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಶಾಪ್ ಮಾಡಿ ಈ ಒಂದು ಕ್ಯೂಟ್ ಸ್ಕ್ರಂಚೀಸ್ನ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳೋದಾದರೆ ಇದು ಒಂದು ಲೈಕ್ ಬನ್ ಮೇಕರ್, ಬನ್ ಹಾಕೊಳ್ಳೋದು ಪ್ಲಸ್ ಪಫ್ ಮೇಕರ್. ಸೊ ನಾನು ಯೂಶಲಿ ಪಫ್ ಮೇಕರ್ ಅಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ನಾನು ಹಂಗೆ ಪಫ್ ಮಾಡ್ಕೊತೀನಿ. ಬಟ್ ಇದನ್ನು ನೀವು ಹಾಕೊಂಡ್ರೆ ಒಂಥರ ಬಿಗಿನರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಐ ಮೀನ್ ಹೆಲ್ಪ್ ಆಗುತ್ತೆ ಪಫ್ ಮಾಡ್ಕೊಳ್ಳೋಕ್ಕೆ. ಸೊ ಇದು 2 ಇದೆ ಪ್ಲಸ್ ಬನ್ ಮೇಕರ್. ಸೊ ಇದಿಷ್ಟ ಆಯಿತು ನನ್ನ ಹೇರ್ ಆಕ್ಸೆಸರೀಸ್ ಕಲೆಕ್ಷನ್. ಸೊ ಇದ್ರದ್ದು ನನಗೆ ಲಿಂಕ್ಸ್ಗಳೆಲ್ಲ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಎಸ್ಪೆಷಲಿ ಇದಂತೂ ಹೆಡ್ ಬ್ಯಾಂಡ್ಸ್ ಏನು ತೋರಿಸಿದೆ ನಾನು, ಇದು ಖಂಡಿತ ಸ್ಟೀಲ್ ಡೀಲ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಚೆಕ್ ಮಾಡಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನಿಮಗೆ ನಾನು ತೋರಿಸಿದಂಥ ಕಲೆಕ್ಷನಲ್ಲಿ ಯಾವ ಹೇರ್ ಆಕ್ಸೆಸರೀಸ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.